ತೊಕ್ಕೊಟ್ಟು ಇಂದಿರಾ ಕ್ಯಾಂಟೀನ್ನಲ್ಲಿ 6 ದಿನಗಳಲ್ಲಿಯೂ ಒಂದೇ ತಿಂಡಿ ಬೆಳಿಗ್ಗೆ ಬೇಯಿಸಿದನ್ನ ರಾತ್ರಿಯವರೆಗೂ ನೀಡಲಾಗುತ್ತಿದೆ. ಅಸಮರ್ಪಕವಾಗಿರುವ ಸರ್ಕಾರದ ಯೋಜನೆಯನ್ನ ಶೀಘ್ರವೇ ಸರಿಪಡಿಸದೇ ಇದ್ದಲ್ಲಿ ಕ್ಯಾಂಟೀನ್ ಎದುರುಗಡೆ ಸಿಐಟಿಯು ನೇತೃತ್ವದಲ್ಲಿ ಪ್ರತಿಭಟಿಸಲಾಗುವುದೆಂದು ಸಿಐಟಿಯು ಉಳ್ಳಾಲ ವಲಯ ಕಾರ್ಯದರ್ಶಿ ಜಯಂತ್ ನಾಯಕ್ ಹೇಳಿದರು. ತೊಕ್ಕೊಟ್ಟು ಸಿಪಿಎಂ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ತೊಕ್ಕೊಟ್ಟುವಿನ ಗ್ಯಾರೇಜ್ ಕಾರ್ಮಿಕರು, ರಿಕ್ಷಾ ಚಾಲಕರು, ಸೇಲ್ಸ್ಮೆನ್, ಕಟ್ಟಡ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇಂದಿರಾ ಕ್ಯಾಂಟೀನ್ನಲ್ಲಿಯೇ ಆಹಾರವನ್ನು ಸೇವಿಸುತ್ತಿದ್ದರು. ಆದರೆ ಇದೀಗ 6 ದಿನವೂ ಒಂದೇ ತಿಂಡಿ, ರುಚಿಕರವಲ್ಲದ ಆಹಾರ, ಬೆಳಿಗ್ಗೆ ಬೇಯಿಸಿದ್ದನ್ನೇ ಸಂಜೆಯವರೆಗೂ ನೀಡುವುದರಿಂದ ಕಾರ್ಮಿಕರಿಗೆ ಆಹಾರ ಸೇವನೆ ಅಸಾಧ್ಯವಾಗಿದೆ. ತೊಕ್ಕೊಟ್ಟು ಜಂಕ್ಷನ್ನಲ್ಲಿ 3 ಸೆನ್ಸ್ ಸ್ಥಳದಲ್ಲಿ ಜನರ ತೆರಿಗೆಯ ಲಕ್ಷಾಂತರ ಹಣ ವ್ಯಯಿಸಿ ಕ್ಯಾಂಟೀನ್ ನಿರ್ಮಿಸಲಾಗಿದೆ. ಇದೀಗ ಅವ್ಯವಸ್ಥೆಯಿಂದ ಕೂಡಿರುವ ಕ್ಯಾಂಟೀನ್ ಅತ್ತ ಅಧಿಕಾರಿಗಳು ಗಮನ ಹರಿಸುತ್ತಿಲ್ಲ ಎಂದು ಹೇಳಿದರು. ಜನ ಬೇಡ ಬಂದದ್ದು ಪುನಃ ಅಕ್ಲಿಗೆ ಟೈಮ್ದ ವ್ಯವಸ್ಥೆ ಇರ್ತದೆ. 10 ಗಂಟೆ ಇದು ಜನ ಬೇಡ ಮಾಡ್ತೀವಿ. 10 ಗಂಟೆ ರೆಸ್ಟ್ ಇರ್ಬೋದು. ಆ ರೆಸ್ಟ್ ಬೇರೆ ಜನ ಪಾರ್ದು 1 ಗಂಟೆಗೆ ರೆಸ್ಟ್ ಹಿಡಿತಿನ ಕೊಡ್ಬೋದು. 4 ಗಂಟೆಗೆ ರೆಸ್ಟ್ ಮಂದದ್ದು, 4 ಗಂಟೆಗೆ ರೆಸ್ಟ್ ಮಂದದ್ದು, 5 ಮಂತ್ರ ಬೇರೆ ಸಾಧಾರಣ ಕಾಂಡೆ 5 ಗಂಟೆಗೆ ಓಪನ್ ಅಂದಾಂಡ ಅವು ಸಾಧಾರಣ 8 ಗಂಟೆ 9 ಗಂಟೆ ಆದ ಇಂದಿರಾ ಕ್ಯಾಂಟೀನ್ ಕಾರ್ಯವೈಖರಿ ಮತ್ತೊಂದು ಇನ್ನು ರಡೇ ಜನ ಆ 8 ಜನದ ಬೇಲೆ ಏನು ಮಾಡ್ಬೋದು. ಆ 8 ಜನದ ಬೇಲೆ 2 ಜನ ಮಾಡ್ಕೊಂಡಾಗ ಆ 2 ಜನಕ್ಕೆ ಏತು ಶ್ರಮಭಾರ ಪೂರ್ಣ ಪಂಪಿನಲ್ಲಿ ಲೆಕ್ಕ ಪಾಡು. ಆ 6 ಜನದ ಸಂಬಳ ಓಡಿ ಹೋಗ್ಬೋದು. 6 ಜನದ ಸಂಬಳ ಗುತ್ತಿಗೆದಾರನ ಕಿಸೆ ಸೇರು ಇಂಕೂರು ಪಂಪಿನ ಬಂದಾಗ ಅಕ್ಕಲ మేము 10 ಅಂದ ಕಾರ್ಮಿಕರಿಗೆ ಮಸಾಲೆ ದೋಸೆ ಕೊಡೋ ಸಾಧ್ಯತೆ ಹೆಚ್ಚ, ಕಾರ್ಮಿಕರಿಗೆ ಇಂದಿರಾ ಕ್ಯಾಂಟೀನ್ ಚಹಾ ಕೊಡೋ ಸಾಧ್ಯತೆ ಹೆಚ್ಚ, ಕಾರ್ಮಿಕರಿಗೆ ಇಂದಿರಾ ಕ್ಯಾಂಟೀನ್ ಬೇರು ಕಾಫಿ ಬೋಡಾಪನಂಜಿನ ವ್ಯವಸ್ಥೆ ಕೊರ್ರೆ ಆಪುಜ ಬೋಂಡ ಒಂಚೂರು ಅಗಲಿಗೆ ಐತಿ ನಡಪಾಯ ಸಾಧ್ಯ ಆಪುಜಿಂದ ಒಂಚೂರು ಕಾಸು ಹೆಚ್ಚ ಬಂದದ್ದು. ಪೂರಿ ಬೇರೆ ಬೇರೆ ತೆನಸನ್ನು ಕೊಟ್ಟು ಕಾರ್ಮಿಕರ ಒಂದು ಹಸಿ ನಿಂಬಿಸಿನ ಬೇರೆ ಮನ್ಪೇರ ಆಪುಜ ಬಂದರೆ ಕೊಡು ಸಿಐಟಿದ ಪರವರ್ತ ಇಂಕ್ಲು ಒತ್ತಾಯ ಮಾಡ್ಬೋದು. ಇಂದಿನ ಮಾತಾ ರಾಜ್ಯ ಈ ಇಂದಿರಾ ಕ್ಯಾಂಟೀನ್ ಉದರ್ ಒರಿಪೋಡು ಅಂಚೆನ ಜನಕ್ಕೆ ಬೋಡಾಪಿ ಅಂಚಿನ ಆಹಾರದ ವ್ಯವಸ್ಥೆ ಪೂರ ಕೊರಡು ಪಂಕಳೆ ಕೊಡು ಇಂಗಳು ಸಿಐಟಿದ ಪರವರ್ತ ಉಳ್ಳಾಲ ವಲಯದ ಪರವರ್ತ ಒತ್ತಾಯ ಮಾಡ್ಬೋದು. ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಉಳ್ಳಾಲ ವಲಯ ಅಧ್ಯಕ್ಷೆ ನಳಿನಾಕ್ಷಿ ಜಿಎಸ್ ಅವರು ಮಾತನಾಡಿ, 6 ಮಂದಿ ಇರುವಲ್ಲಿ 2 ದುಡಿಸಲಾಗುತ್ತಿದೆ. ಅವರೇನು ಯಂತ್ರವಲ್ಲ. ಸಿಬ್ಬಂದಿ ಕೆಲಸವನ್ನ ಕಾಯಂಗೊಳಿಸಬೇಕು. ಪ್ರದೇಶಕ್ಕೆ ಅನುಕೂಲವಾಗುವಂತೆ ಪ್ರದೇಶ ಮಟ್ಟದಲ್ಲಿ ತಿಂಡಿಗಳನ್ನು ಒದಗಿಸಬೇಕು ಎಂದು ಹೇಳಿದರು. ಭಾರಿ ಮುಖ್ಯವಾದ ಅಭಿವೃದ್ಧಿ ಒಂದು ಇನ್ನಿದಾದ ತಿಳ್ಕೊಂಡ ಆದಿ ಕ್ಯಾಂಟೀನ್ ಒಂದೇ ಜನಕ್ಕೆ ಕೊಟ್ಟು ಮುಗುಲು ಒಂದೇ ಥರದ ಫುಡ್ ಮಾಡ್ತದೆ. ಆಯ್ತ ಲಾಬಿ ಬೇಳೆಯನ್ನು ಮಾಡ್ತದಿಲ್ಲ, ಅದು ಜನಕ್ಕೆ ಪ್ರಯೋಜನ ಮಾಡ್ತಾರೆ, ಪ್ರಯೋಜನ ಮಾಡ್ತದಿಲ್ಲ. ಇನ್ನು ಸಾಮಾನ್ಯ ಜನಕ್ಕೆ ಪ್ರಯೋಜನ ಆಗಿದ್ದ ಇನ್ನು ಒಂದು ರಾಜ್ಯ ಅವರ ಒಂದು ಪ್ರದೇಶ ಅವರ ಅಭಿವೃದ್ಧಿ ಸಾಧ್ಯತೆ. ಇನ್ನು ಇಂದಿರಾ ಕ್ಯಾಂಟೀನ್ದ ವ್ಯಾಪಾರದ ಕುಸಿತ ಬರೆಯಲ್ಲ ಇದು ಮುಖ್ಯ ಕಾರಣ. ಅಂಥದ್ದು ಕೂಡ ಪ್ರದೇಶ ಮಟ್ಟಕ್ಕೆ ಇನ್ನು ವಿವಿಧ ಫುಡ್ಡನ್ನು ಕೊಡ್ತು ಗೆಡ್ಡೆ ಫುಡ್ ಕೊಡ್ತು ನಾವು ಒಂಚೂರು ಯಾಕಂದ್ರೆ ಕಾರ್ಯದರ್ಶಿ ಮಾಡಿಲ್ಲ ಒಂಚೂರು ಐಟಮ್ ಬೆಲೆ ಜಾಸ್ತಿ ಮಾಡ್ತದೆ. ಐನೊಂದು ಅಭಿವೃದ್ಧಿ ಮಾಡ್ತಿಲ್ಲ. ಇನ್ನು ಮಾತಾ ಜನಗಳಿಗೆಲ್ಲ ನಮಕ್ಲ ಒಂದು ಬಾರ್ಬೋದು ಇಲ್ಲಡ್ಬೋದು ನಾವು ಒಂದು ಸರ್ತಿ ಎಂಕುಲೋನಲ್ಲಿ ಮೀಟಿಂಗ್ ಬಂದು ಇಲ್ಲಿ ಇಲ್ಲಡಬೇಕು ಆಹಾರ ಉತ್ಪನ್ನ ಪಕ್ಕ ಬರ್ಕ ಚಾ ಬರ್ಕನ ಅಥವಾ ಒಂದು ಕಾಫಿ ಬರ್ಕನ ಬಂದರೆ ಈ ಪ್ರಯೋಜನ ಅಪ್ಪ ಇನ್ನು ಆ ಪ್ರದೇಶ ಮಟ್ಟದ ಜನಗಳಿಗೆ ಪಕ್ಕ ಆ ಪ್ರದೇಶಕ್ಕೆ ಅನುಕೂಲವಾದ ಅಂತಿನ ವಿದಾಯಿ ವಲಸೆ ಕಾರ್ಮಿಕರಿಗೆ ಸಂಬಂಧಪಟ್ಟ ಫುಡ್ಡು ಈ ರೀತಿಯ ಐಟಮ್ಸ್ ವಿವಿಧ ಐಟಮ್ಸ್ ಪಾಡೇನಾಗ ಆ ಕ್ಯಾಂಟೀನ್ ಬಾರಿ ಒಂದೇ ಜನಕ್ಕೆ ಆಗಿ ಕ್ಯಾಂಟೀನ್ ಕೊರಟ ಅಕ್ಲೇ ಕೊಡಿತಾಗ ಕಾಂಟ್ರಾಕ್ಟ್ ಬೇಸಿಸ್ ಬೇಲೆ ಒಕ್ಕೊಂದು 8 ಜನ ಬೇಲೆ ಗೀದಿ ಆ 8 ಜನದ ಬೇಲೆ ಗೆದ್ದಿದ್ದು ಅಕ್ಲೇನೆಲ್ಲ ಬೇಲೆ ಗೀದಿ ಅಕ್ಲೇನೆಲ್ಲ ಇನ್ನು ಅಕ್ಲೇನ ಕಾಯಂ ಕಾರ್ಮಿಕರಾದ ಪರಿವರ್ತನೆ ಮಾಡ್ಕೊಂಡು. ವಿಲಾಸಿನಿ ತೊಕ್ಕೊಟ್ಟು ಅವರು ಮಾತನಾಡಿ, ಇಂದಿರಾ ಕ್ಯಾಂಟೀನ್ ಉಸ್ತುವಾರಿಯನ್ನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನೀಡಲಾಗಿದೆ. ಅವರ್ಯಾರು ಕ್ಯಾಂಟೀನ್ ಅತ್ತ ಸುಳಿಯುತ್ತಿಲ್ಲ. ರಾಜ್ಯವ್ಯಾಪಿ ಇಂದಿರಾ ಕ್ಯಾಂಟೀನ್ ಅನುದಾನವನ್ನ ಜಾಸ್ತಿಗೊಳಿಸಿ ಎಂದು ಹೇಳಿದ್ರು. ಸರ್ಕಾರದ ಸಂಸ್ಥೆ ಅಂಚೆ ಕಾಯಂ ಮಾಡ್ಕೊಂಡು ಬಂದ್ರೆ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಪರವಾಗಿ ಉಳ್ಳಾಳ ವಲಯದ ಪರವಾಗಿ ಒತ್ತಾಯ ಮಾಡ್ತೀನಿ. ಈ ಸಂದರ್ಭದಲ್ಲಿ ಜೊತೆ ಕಾರ್ಯದರ್ಶಿ ರೋಹಿದಾಸ್ ಭಟ್ನಗರ, ಅಶೋಕ್ ಶೆಟ್ಟಿ ಉಪಸ್ಥಿತರಿದ್ದರು.